ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಲಾಕ್ಡೌನ್ ಸಡಿಲಿಕೆ ಮಾಡಿ ಬಟ್ಟೆ ಅಂಗಡಿ ತೆರೆಯಲು ಜಿಲ್ಲಾಡಳಿತ ಅವಕಾಶವನ್ನು ನೀಡಿದ್ರೂ ಕೊರೋನಾ ಜಾಗೃತಿಗೆ ಸಮಸ್ಯೆಯಾಗಬಹುದು ಎಂಬ ನೆಲೆಯಲ್ಲೇ ವಿಟ್ಲದ ಎಲ್ಲಾ ಮುಸ್ಲಿಂ ವ್ಯಾಪಾರಸ್ಥರು ರಂಜಾನ್ ಮುಗಿಯುವವರೆಗೆ ಬಟ್ಟೆ ಹಾಗೂ ಇನ್ನಿತರ ಅಂಗಡಿಗಳನ್ನು ತೆರೆಯುವುದಿಲ್ಲ ಅಂತ ಒಕ್ಕೊರಲಿನ ತೀರ್ಮಾನ ತೆಗೆದುಕೊಂಡಿದ್ದಾರೆ. ರಂಜಾನ್ ತಿಂಗಳು ಮುಕ್ತಾಯವಾಗುವ ತನಕ ತಮ್ಮ ವ್ಯವಹಾರದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ತೀರ್ಮಾನಿಸಿದ್ದಾರಲ್ಲದೆ ಈ ನಿರ್ಣಯವನ್ನ ವಿಟ್ಲ ವರ್ತಕರ ಸಂಘದ ಅಧ್ಯಕ್ಷರಿಗೆ ಹಾಗೂ ಸಹೋದರ ಧರ್ಮದ ವ್ಯಾಪಾರಸ್ಥರಿಗೂ ಮನವರಿಕೆ ಮಾಡಿ ಗಮನ ಸೆಳೆದಿದ್ದಾರೆ. ರಂಜಾನ್ ಹಬ್ಬದ ಖರೀದಿಗೆ ಜನಜಂಗುಳಿ ಸೇರಬಹುದಾದ ಟೆಕ್ಸ್ಟೈಲ್ಸ್, ರೆಡಿಮೇಡ್ ವಸ್ತ್ರದ ಅಂಗಡಿಗಳನ್ನು, ಫ್ಯಾನ್ಸಿ ಕಾಸ್ಮೆಟಿಕ್ಸ್ ಅಂಗಡಿಗಳು, ಫುಟ್ವೇರ್ ಶಾಪ್ಗಳನ್ನು ಹಾಗೂ ಟೈಲರ್ ಅಂಗಡಿಗಳನ್ನು ರಂಜಾನ್ ತಿಂಗಳು ಮುಗಿಯುವ ತನಕ ಸಂಪೂರ್ಣ ಬಂದ್ ಮಾಡುವುದು. ಮೊಬೈಲ್ ಶಾಪ್, ಜ್ಯುವೆಲರಿ, ಬ್ಯಾಗ್, ವಾಚ್, ಫರ್ನಿಚರ್ಸ್, ಎಲೆಕ್ಟ್ರಾನಿಕ್ಸ್ ಮೊದಲಾದ ಅಂಗಡಿಗಳನ್ನು ಬೆಳಿಗ್ಗೆ 7 ರಿಂದ ಮಧ್ಯಾಹ್ನ 12 ತನಕ ಮಾತ್ರ ಸಾಮಾಜಿಕ ಅಂತರ ನಿಯಮವನ್ನು ಕಾಯ್ದುಕೊಂಡು ತೆರೆಯುವುದು. ದಿನಬಳಕೆಯ ವಸ್ತುಗಳಾದ ದಿನಸಿ, ತರಕಾರಿ, ಹಣ್ಣು ಹಂಪಲು, ಮೀನು, ಮಾಂಸ, ಹಾಲು, ಮೆಡಿಕಲ್, ಹಾರ್ಡ್ವೇರ್, ಮೆಕ್ಯಾನಿಕ್ ವರ್ಕ್ಸ್ ಅಂಗಡಿಗಳನ್ನು ಸರ್ಕಾರ ಜಿಲ್ಲಾಡಳಿತದ ನಿಯಮದ ಪ್ರಕಾರ ತೆರೆದಿಡುವುದು ಎಂದು ತೀರ್ಮಾನಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ವಿಟ್ಲ ಸುತ್ತಮುತ್ತಲಿನ ಪರಿಸರದಲ್ಲಿ ಕೊರೋನಾ ವೈರಸ್ ಬಾಧಿಸಬಾರದು ಮತ್ತು ಆ ಕಾರಣದಿಂದಾಗಿ ಸಮಾಜಕ್ಕೆ ಕೆಟ್ಟ ಹೆಸರು ಬರಬಾರದೆಂಬ ನೆಲೆಯಲ್ಲಿ ಈ ಸ್ವಯಂ ಪ್ರೇರಿತ ನಿರ್ಣಯವನ್ನು ವಿಟ್ಲದ ಬಹುತೇಕ ವ್ಯಾಪಾರಸ್ಥರು ಕೈಗೊಂಡಿದ್ದಾರೆ. ಕೋವಿಡ್-19 ರಾಜ್ಯ, ದೇಶವಲ್ಲದೆ ಇಡೀ ವಿಶ್ವ ಬಿಟ್ಟು ತೊಲಗಲೆಂದು ಸರ್ವಶಕ್ತನಲ್ಲಿ ನಾವೆಲ್ಲ ಪ್ರಾರ್ಥಿಸೋಣವೆಂದು ಕರೆ ಕೊಟ್ಟಿದ್ದಾರೆ. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.